ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಉತ್ಥಾನ ದ್ವಾದಶಿಯಂದು ತೆಪ್ಪೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಸಂಭ್ರಮದಿಂದ ನಡೆಯಿತು. ಶ್ರೀಕೃಷ್ಣ ಮಠದಲ್ಲಿ ಉತ್ಥಾನ ದ್ವಾದಶಿ ಬೆಳಿಗ್ಗೆ ಪರ್ಯಾಯ ಅದಮಾರು ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ತುಳಸಿ ಪೂಜೆಯನ್ನ ನೆರವೇರಿಸಿದ್ರು. ಸಂಜೆ ಹಿರಿಯ ಮತ್ತು ಕಿರಿಯ ಮಠಾಧೀಶರು ಸೇರಿ ರಥಬೀದಿಯಲ್ಲಿ ಹಣತೆ ಇರಿಸಿ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದ್ರು. ಲಕ್ಷ ದೀಪೋತ್ಸವದ ಪ್ರಯುಕ್ತ ಸಂಜೆ ಉತ್ಸವದಲ್ಲಿ 6 ಮಠದ ಸ್ವಾಮೀಜಿಗಳು ಒಟ್ಟು ಸೇರಿ ಪೂಜೆ ಮಾಡಿ ಶ್ರೀಕೃಷ್ಣನಿಗೆ ಕ್ಷೀರಾಬ್ಧಿ ಅರ್ಘ್ಯ ನೀಡಿದ್ರು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ರಥಬೀದಿಯ ಸುತ್ತಲೂ ವ್ಯವಸ್ಥೆ ಇರಿಸಿದ ಹಣತೆಗಳಿಗೆ ಎಣ್ಣೆ ಹಾಕಿ ದೀಪ ಹಚ್ಚಿ ಸಂಭ್ರಮಿಸಿದ್ರು. ಮಧ್ವ ಸರೋವರದಲ್ಲಿ ಅಲಂಕೃತಗೊಂಡ ತೆಪ್ಪದಲ್ಲಿ ಉತ್ಸವ ಮೂರ್ತಿಯನ್ನ ಇರಿಸಿ ವಾದ್ಯ ಘೋಷಗಳೊಂದಿಗೆ ತೆಪ್ಪೋತ್ಸವ ನಡೆಸಲಾಯಿತು. ರಥದಲ್ಲಿ ಪಲಿಮಾರು ಕಿರಿಯ ಮಠಾಧೀಶರಾದ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರು ಉತ್ಸವ ಮೂರ್ತಿಯನ್ನ ಇರಿಸಿ ಮಹಾಪೂಜೆ ನೆರವೇರಿಸಿದ್ರು. ಬಳಿಕ ಭಕ್ತರು ರಥವನ್ನ ಎಳೆದು ಸಂಭ್ರಮಿಸಿದ್ರು.